ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುಮಾರು 80ಕ್ಕೂ ಅಧಿಕ ಯುವಕರು ಸೇರಿ ಕಟ್ಟಿರುವ ತಂಡವಿದು. ಕಳೆದ 3 ವರ್ಷಗಳಿಂದ ಅವಿಭಜಿತ ಜಿಲ್ಲೆಯಾದ್ಯಂತ ಸರ್ಕಾರಿ ಶಾಲೆಗಳು, ಆಶ್ರಮಗಳು, ಕೆಲ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿರುವುದು ಈ ತಂಡದ ಹೆಗ್ಗಳಿಕೆಯಾಗಿದೆ. ಅತಿ ಸೂಕ್ಷ್ಮ ಪ್ರದೇಶದಲ್ಲಿರುವ ಹಳ್ಳಿಗಳ ಶಾಲೆಗಳನ್ನು ಗುರುತಿಸಿ ಅಲ್ಲಿಗೆ ಅಗತ್ಯವಿರುವ ವಸ್ತುಗಳನ್ನು ಹಾಗೂ ಮಕ್ಕಳಿಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಪೂರೈಸುತ್ತಾ ಸಹಕರಿಸಿರುವುದು ಮಾತ್ರವಲ್ಲದೆ ಎಲ್ಲರ ಜನಮನ್ನಣೆಗೂ ಪಾತ್ರವಾಗಿದ್ದಾರೆ. ಇದೀಗ 3ನೇ ವರ್ಷದ ಹೊಸ್ತಿಲಿನಲ್ಲಿರುವ ಮೇಕ್ ಸಮ್ವನ್ ಸ್ಮೈಲ್ ತಂಡವು ಜನವರಿ 26ರಂದು ತಾಲೂಕಿನ ಈದು ಗ್ರಾಮದ ಅತಿ ಸೂಕ್ಷ್ಮ ಪ್ರದೇಶವಾದ ನಕ್ಸಲ್ ಪ್ರದೇಶದಲ್ಲಿರುವ ನೂರಾಲ್ಬೆಟ್ಟು ಗುಮ್ಮೆತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಶಾಲೆಗೆ ಹೊಸ ಕಾಯಕಲ್ಪ ಕೊಡಲಿರುವ ಅವರು ಶಾಲೆಯನ್ನ ವಿನೂತನ ಮಾದರಿ ಮತ್ತು ಶೈಲಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಶಾಲೆಗೆ ಆವರಣಗೋಡೆ, ನೆಲ ಮತ್ತು ಕಿಟಕಿಗಳನ್ನು ಸರಿಪಡಿಸಿ ಸಂಪೂರ್ಣ ಶಾಲೆಯನ್ನ ಒಂದು ಸುಂದರವಾದ ರೈಲು ಬೋಗಿ ಮಾದರಿಯ ಬಣ್ಣದಿಂದ ಹೊಸ ರೂಪ ಕೊಡಲು ಸಿದ್ಧತೆ ನಡೆಸಿದ್ದಾರೆ. ಶಾಲೆಯ ಅಂಗನವಾಡಿ ಕೋಣೆಯ ಮುಂಭಾಗ ಮತ್ತು ಬಲಭಾಗದಲ್ಲಿ ಛಾವಣಿಯನ್ನ ಸಂಪೂರ್ಣವಾಗಿ ಹೊಸದಾಗಿ ಹಾಕಲಾಗಿದ್ದು, ಸಂಪೂರ್ಣ ಈ ಶಾಲೆಯ ವೆಚ್ಚ 1 ಲಕ್ಷ ರೂಪಾಯಿ ತಗುಲಿದ್ದು, ಈ ತಂಡದ ಯುವಕರೇ ಆ ವೆಚ್ಚವನ್ನು ಭರಿಸಿದ್ದಾರೆ. ಶಾಲೆ ಮಾಡರ್ನ್ ಬಾರಿ ಪರ್ಲದೋಜು ಸುಣ್ಣ ಪೈಂಟ್ ಕೊನೆ ಬಾರಿ ಸೋಕಾದ ಶಾಲೆ ಅಂಚೆ ನಲ್ಲ ಕೆಲವು ಮೂಲಭೂತ ಸೌಲಭ್ಯ ಅವರುಂಟು. ಹೆಚ್ಚಿನ ಪುರ ಒಬ್ಬರ ತಿಕ್ಕಂಡ ಬಾರಿ ಎಡ್ಡೆತ್ತದೆ ಜೋಕ್ರಿಗಳ ಹೆಚ್ಚಿನ ಜೋಕ್ರಿ ಬರಬೇಕೆಂದು ಅನಿಸಿಕೆ. ಈ ಕಾಂಪೌಂಡ್ ಒಂದು ಚೆನ್ನಾಗಿ ಆಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕೆಳಗಡೆ ಒಂದು ಆಗಬೇಕು. ಹಾಗೆ ಮತ್ತು ಇದಕ್ಕೆ ಸುಣ್ಣ ಬಣ್ಣ ಎಲ್ಲ ಚೆನ್ನಾಗಿ ಇದು ಮಾಡಿದ್ರೆ ನಮ್ಮ ಜನಗಳು ಬರುವುದಕ್ಕೆ, ಮಕ್ಕಳು ಇಲ್ಲಿ ಓದಲಿಕ್ಕೆ ಅನುಕೂಲ ಇದೆ ಅಂತ ಹೇಳಿ ಮಸ್ತ್ ಡೆವಲಪ್ ಆಯ್ತು. ನಾವು ಮೇಕ್ ಒನ್ ಸ್ಮೈಲ್ ಮಕ್ಕಳ ಮುಖಾಂತರ ಮಸ್ತ್ ಖುಷಿ ಒಂದುಂಡು. ಮಕ್ಕಳು ಜೀತ್ ಮಲ್ತಿರತ್ತ ನಕಲೇಡ್ ಜಾಸ್ತಿ ಇಂಗ್ಲಿಗೆ ಮಸ್ತ್ ಹೆಮ್ಮೆ ಒಂದುಂಡು. ನಕ್ಸಲ್ ಪೀಡಿತ ಪ್ರದೇಶದಲ್ಲಿರುವ ಶಾಲೆಗಳನ್ನು ಗುರುತಿಸಿ ಕಾಯಕಲ್ಪ ನೀಡಿರುವುದು ವಿಶಿಷ್ಟವಾಗಿದೆ. ಇದೇ ತಂಡವು ಸುಮಾರು 3 ವರ್ಷದಿಂದ ಇಂತಹ ಅನೇಕ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದೆ. ನಕ್ಸಲ್ ಪೀಡಿತ ಪ್ರದೇಶವಾದ ಮಾಳ, ಕಬ್ಬಿನಾಲೆ, ಮುದ್ರಾಡಿ, ಕಳಸ, ಕುದುರೆಮುಖ ಹಾಗೂ ಹಲವು ಪಟ್ಟಣ ಪ್ರದೇಶಗಳಾದ ಪರಪ್ಪಾಡಿ, ಅತ್ತೂರು, ಕಾಬೆಟ್ಟು ಸರ್ಕಾರಿ ಶಾಲೆಗಳಿಗೆ ಮತ್ತು ಮಕ್ಕಳಿಗೆ ಪಠ್ಯಪುಸ್ತಕ, ಬ್ಯಾಗ್, ಕೊಡೆ ಹಾಗೂ ಆಟೋಟ ವಸ್ತುಗಳನ್ನು ನೀಡುತ್ತಾ ಬಂದಿದೆ. ಇದು ಒಂದೆಡೆಯಾದರೆ ಇನ್ನೊಂದೆಡೆ ಆಶ್ರಮಗಳು ಮಂಗಳೂರು ಮತ್ತು ಉಡುಪಿಯಾದ್ಯಂತ ಹಲವು ಆಶ್ರಮಗಳಿಗೆ ಬಟ್ಟೆ ಹಾಗೂ ಆಹಾರ ಧಾನ್ಯಗಳನ್ನು ಪೂರೈಸಿದ್ದಾರೆ. ಕಳೆದ ವರ್ಷ ಕಾರ್ಕಳದಲ್ಲಿನ ವಿಶೇಷ ಚೇತನ ಶಾಲೆಯಲ್ಲಿ ಆಗಸ್ಟ್ 15ರಂದು ಶಾಲಾ ಎಲ್ಲಾ ಮಕ್ಕಳಿಗೆ 2 ಜೊತೆ ಸಮವಸ್ತ್ರ ಹಾಗೂ ಗುರುತಿನ ಚೀಟಿ ನೀಡಿದ್ದಾರೆ. ಕಳಸದಲ್ಲಿರುವ ಕಾರುಣ್ಯ ಆಶ್ರಮಕ್ಕೆ ಸುಮಾರು 500 ಕಿಲೋ ಅಕ್ಕಿ ಹಾಗೂ ದವಸ ಧಾನ್ಯವನ್ನು ಕಳೆದ ವರ್ಷದ ಗಣರಾಜ್ಯೋತ್ಸವದಂದು ವಿತರಿಸಲಾಗಿತ್ತು. ನಮ್ಮದು ಸಮಾಜ ಸೇವೆ. ಪ್ರತಿಯೊಬ್ಬರೂ ಸಮಾಜದ ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಳ್ಳುವ ಒಂದು ಸಣ್ಣ ಪ್ರಯತ್ನವಿದು. ಈ ದಿಸೆಯಲ್ಲಿ ನಮ್ಮ ತಂಡ ಕಾರ್ಯಪ್ರವೃತ್ತವಾಗಿದ್ದು, ಸಂಗ್ರಹಿತ ಮೊತ್ತವನ್ನು ಆದ್ಯತೆ ಆಧಾರದಲ್ಲಿ ಹಂಚುತ್ತಿದ್ದೇವೆ ಎಂದು ಕಾರ್ಕಳದ ರಿಜ್ವಾನ್ ಖಾನ್ ಹೇಳಿದರು.